ಉಳ್ಳಾಲ ಬೈಲ್ನಲ್ಲಿ ಪ್ರತಿ ವರ್ಷ ಸೌಹಾರ್ದ ರೀತಿಯಲ್ಲಿ ಜಾತ್ರೆ ನಡೆಯುತ್ತಿದ್ದು ಈ ಬಾರಿ ನಿರ್ದಿಷ್ಟ ಸಮುದಾಯದವರು ವ್ಯಾಪಾರ ಮಾಡಬಾರದು ಎಂಬ ಫ್ಲೆಕ್ಸ್ ಹಾಕಲಾಗಿದೆ. ಸಮುದಾಯಗಳ ಮಧ್ಯೆ ಹುಳಿ ಹಿಂಡುವವರ ವಿರುದ್ಧ ಪೊಲೀಸ್ ಇಲಾಖೆ ಸ್ವಯಂ ಪ್ರೇರಿತ ಕೇಸು ದಾಖಲಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕ ಯುಟಿ ಖಾದರ್ ಹೇಳಿದರು. ಅವರು ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿ ಯಾವುದೇ ಸಮುದಾಯದ ವ್ಯಾಪಾರ ಉದ್ಯಮ ತಡೆಯಲು ಯಾರಿಗೂ ಹಕ್ಕಿಲ್ಲ. ಕಿಡಿಗೇಡಿಗಳು ರಾತ್ರೋರಾತ್ರಿ ಬ್ಯಾನರ್ ಹಾಕಿ ಕಿಡಿ ಹಚ್ಚಬಾರದು. ಇಂತಹ ಫ್ಲೆಕ್ಸ್ ಪ್ರಕಟಿಸುವವರ ಮೇಲೂ ಕೇಸು ದಾಖಲಿಸಬೇಕು ಎಂದು ಹೇಳಿದರು. ನಮ್ಮ ಉಳ್ಳಾಲ ಬೈಲ್ನಲ್ಲಿ ಅಲ್ಲಿ ಪ್ರತಿ ವರ್ಷವೂ ಕೂಡ ಆ ಧಾರ್ಮಿಕ ದೇವಸ್ಥಾನ ಕೇಂದ್ರದ ಅತ್ಯುತ್ತಮವಾದ ಪವಿತ್ರವಾದ ಕಾರ್ಯ ಹಮ್ಮಿಕೊಂಡು ಎಲ್ಲರೂ ಕೂಡ ಭಾಗವಹಿಸುವಂಥ ವಾತಾವರಣ, ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದ ಒಂದು ಪ್ರದೇಶ. ಆದರೆ ನಿನ್ನೆ ರಾತ್ರಿ ಕೆಲವೊಂದು ಕಿಡಿಗೇಡಿಗಳು ಯಾರೂ ಇಲ್ಲದಂಥ ಸಮಯದಲ್ಲಿ ಒಂದು ಬ್ಯಾನರನ್ನು ಹಾಕಿ ಆ ಬ್ಯಾನರ್ನಲ್ಲಿ ಬರೀ ಇಲ್ಲಿ ಇಂಥವ್ರಿಗೆ ಮಾತಾವಕಾಶ, ಬೇರೆ ಯಾರು ವ್ಯಾಪಾರ ಮಾಡಬಾರ್ದು, ಈ ರೀತಿ ಧರ್ಮಗಳ ಮಧ್ಯೆ ವೈಮನಸ್ಸು ಹುಟ್ಟಿಸುವಂಥ ಕೆಲವು ಬ್ಯಾನರ್ಗಳನ್ನು ಹಾಕಿದ್ದಾರೆ. ಅದನ್ನು ಪೊಲೀಸರು ನೋಡಿಕೊಂಡು ತತ್ಕ್ಷಣ ಮಧ್ಯರಾತ್ರಿ ಅವರು ಸಂಘಟಕರನ್ನು ತೆಗೆದುಕೊಂಡು ಇವತ್ತು ಹಾಕಿದ್ದಾರೆ. ನಾನು ಇವತ್ತು ಇಲಾಖೆ ಬರೀ ಒಂದು ಪ್ರದೇಶ ಮಾತ್ರ ಅಲ್ಲ, ಈ ರೀತಿ ಕೆಲವೊಂದು ಮನೋಭಾವದ ಕಿಡಿಗೇಡಿಗಳು ಯಾರಿದ್ದರೂ ಕೂಡ ಅವ್ರನ್ನ ಪತ್ತೆ ಹಚ್ಚಿ ಅಂಥವರಿಗೆ ಕಠಿಣವಾದ ಕ್ರಮ ತಗೊಳ್ಳೋ ಕೆಲಸ ಇವತ್ತು ಪೊಲೀಸ್ ಇಲಾಖೆಯವರು ಮಾಡಬೇಕು. ಅದು ಎಲ್ಲಿ ಬೇಕಾದ್ರೂ ಇರಲಿ, ಅದು ಯಾವ್ದು ಬೇಕಾದ್ರೂ ಇರಲಿ. ಯಾಕಂತ ಹೇಳಿದರೆ ಈ ಒಂದು ಕೆಲವೊಂದು ಕಿಡಿಗೇಡಿಗಳಿಂದಾಗಿ, ಸಮಾಜದ್ರೋಹಿ ಶಕ್ತಿಗಳಿಂದಾಗಿ ಎಲ್ಲರಿಗೂ ಕೂಡ ಕೆಲಸ ಬೇರೆ ಬೇರೆ 100 ಕೆಲಸ ಇರ್ತದೆ ಮಾಡಲಿಕ್ಕೆ. ಈ ಮಧ್ಯದ ಪೊಲೀಸ್ ಇಲಾಖೆ ನಾವು ಮಾತಾಡಬೇಕು, ಪೊಲೀಸ್ ಇಲಾಖೆಯವರು ಹೋಗಬೇಕು, ಸಂಘಟನೆ ಗೆದ್ದವರು ಅವರ ಕೆಲಸ ಬಿಟ್ಟು ಈ ಕಿಡಿಗೇಡಿ 2-3 ಜನ ಕಿಡಿಗೇಡಿಗಳ ಆ ಕೆಲಸಕ್ಕೆ ಇವತ್ತು ನಾವು ಕೇಂದ್ರೀಕೃತ ಕೆಲಸ ಆಗ್ತದೆ. ಇದು ಇಂಥದ್ದು ಎಲ್ಲಿಯಾದರೂ ಕೂಡ ಅದನ್ನು ಪತ್ತೆ ಹಚ್ಚಿ ಅವರ ಮೇಲೆ ಕ್ರಮ ತಗೊಳ್ಬೇಕು. ಮತ್ತು ಇಂಥ ಒಂದು ಘಟನೆ ಎಲ್ಲಿ ನಡೆದರೂ ಕೂಡ ಅದಕ್ಕೆ ಅವರು ಕಂಪ್ಲೇಂಟ್ ಕೊಡಬೇಕು, ಇವರು ಕಂಪ್ಲೇಂಟ್ ಕೊಡಬೇಕಂತ ಪೊಲೀಸ್ನವರು ಅದಕ್ಕೆ ಕಾಯಬಾರ್ದು. ಸೋಮುಟೋ ಕೇಸ್ ತಗೊಳ್ಬೇಕು, ಅದನ್ನು ತನಿಖೆ ಮಾಡಿಸಿ ಯಾರು ಹಾಕಿದ್ದಾನೆ ಅಂಥವ್ರಿಗೆ ಒಂದಿಬ್ಬರಿಗೆ ಅದು ಯಾರು ಯಾವುದೇ ವರ್ಗ ಯಾವುದೇ ಪ್ರದೇಶ ಎಲ್ಲಿಯೂ ಇರಲಿ ಒಮ್ಮೆ ಕರೆಕ್ಟಾಗಿ ಹಿಡಿದು ಬಿಟ್ಟರೆ ಮತ್ತು ಯಾರು ಕೂಡ ಇಂಥ ಬ್ಯಾನರ್ಗಳನ್ನು ಎಲ್ಲಿ ಕೂಡ ಹಾಕಲಿಕ್ಕೆ ಹೋಗೋದಿಲ್ಲ. ಇನ್ಕ್ಲೂಡಿಂಗ್ ಯಾರು ಫ್ಲೆಕ್ಸ್ ಪ್ರಿಂಟ್ ಮಾಡಿದ್ದಾನೆ ಅವನ ಫ್ಲೆಕ್ಸ್ ಪ್ರಿಂಟಿಂಗ್ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಮಾಡಬೇಕು. ರಾಜ್ಯದ ಹೈಸ್ಕೂಲ್ಗಳನ್ನು ಮೇಲ್ದರ್ಜೆಗೇರಿಸಿ ಪದವಿ ಪೂರ್ವ ಕಾಲೇಜುಗಳನ್ನು ಮಂಜೂರು ಮಾಡಲಾಗಿದೆ ಎಂದು ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚುತ್ತಿದ್ದಾರೆ. ಇಂತಹ ಯಾವುದೇ ನಿರ್ಧಾರ ಸರ್ಕಾರ ಕೈಗೊಂಡಿಲ್ಲ ಎಂದು ಸಚಿವರು ಹೇಳಿದರು. ನಾವು 2017ರಲ್ಲಿ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದೆವು. ಅದರ ನಂತರ ಸರ್ಕಾರ ಯಾವುದೇ ಕಾಲೇಜು ಮಂಜೂರು ಮಾಡಿಲ್ಲ. ಹಾಗಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಅನಗತ್ಯ ಗೊಂದಲ ಸೃಷ್ಟಿ ಮಾಡಬಾರದು, ಜನರು ನಮ್ಮಲ್ಲಿ ಕೇಳುವಂತಾಗಬಾರದು ಎಂದು ಖಾದರ್ ಹೇಳಿದರು. ದಿವಸಗಳ ಹಿಂದೆ ನಾನು ನೋಡಿದ್ದೆ ಕೆಲವು ಮಾಧ್ಯಮದಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಕೂಡ 17 ಹೈಸ್ಕೂಲ್ ಅಪ್ಗ್ರೇಡ್ ಆಗಲಿಕ್ಕೆ ಆಗಿದೆ, 10 ಇದರಲ್ಲಿ 12 ಮಾಡಲಿಕ್ಕೆ ಇದು ಮಾಡಿದ್ದಾರೆ, ನಮ್ಮ ಮಂಗಳೂರು 3 ಕಡೆ ಆಗಿದೆ, ಅಭಿನಂದನೆ. ಇದೆಲ್ಲ ಕೂಡ ಬಹುಶಃ ದಿಕ್ಕು ತಪ್ಪಿಸುವಂಥ ಕೆಲಸ. ಸರ್ಕಾರ ಈ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಹೊಸತಾಗಿ ಇನ್ನೂ ಕೂಡ PU ಕಾಲೇಜ್ ಸ್ಯಾಂಕ್ಷನ್ ಮಾಡಲಿಲ್ಲ. 2018ನಲ್ಲಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಡೈರೆಕ್ಟರ್ ಮುಖಾಂತರ ಒಂದು ಪ್ರಪೋಸಲ್ ಸೆಕ್ರೆಟರಿಗೆ ಹೋಗಿತ್ತು. ಏನಂತ ಹೇಳಿದರೆ ಈ ಶಾಲೆಯಲ್ಲಿ 10th ಸ್ಟ್ಯಾಂಡರ್ಡ್ ಇದ್ದ ಕಡೆ ಇಲ್ಲಿ ಸೆಕೆಂಡ್ PU ಫಸ್ಟ್ PU ಸೆಕೆಂಡ್ ಮಾಡ್ಬೋದು ಅಂತೇಳಿ ಆ ಒಂದು ವರದಿಯನ್ನು ಇಟ್ಕೊಂಡು ಸೆಕ್ರೆಟರಿಗೆ ಹೋದ ವರದಿನ ಇಟ್ಕೊಂಡೆ ಇದರ ಅದು ಏನಂತ ಅದರ ಮಾಹಿತಿ ಸ್ಪಷ್ಟವಾದ ಮಾಹಿತಿ ಇಲ್ಲದೆ ಇಡೀ ಗೊಂದಲ ಇವತ್ತು ಮಾಡಿಬಿಟ್ಟು ಪ್ರತಿಯೊಂದು ಪ್ರದೇಶದ ಬಂದು ನಮ್ಮದು ಯಾವಾಗ ಮೀಟಿಂಗ್ ಯಾವಾಗ ಸ್ಟಾರ್ಟ್ ಆಗೋದು, ಆ ಊರಿನವ್ರು ನೆಕ್ಸ್ಟ್ ಇಯರ್ಗೆ ನಾವು ಅಡ್ಮಿಷನ್ ತಗೊಳ್ಬೇಕಾ ಬೇಡವಾ ಅಂತೇಳಿ ನಮಗೆ ಇವತ್ತು ಹೇಳಲಿಕ್ಕೆ ವಾಟ್ಸಪ್ ಸೋಷಿಯಲ್ ಮೀಡಿಯಾ ಹಾಕ್ಲಿಕ್ಕೆ ಏನು ಬೇಕಾದ್ರೆ ಹಾಕ್ಬೋದು, ಉತ್ತರ ನಾನು ಕೊಡಬೇಕಲ್ಲ ಕೂತ್ಕೊಂಡು ಎಲ್ಲರಿಗೆ. ಆಗ ನಿಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛಿಸುವಂಥದ್ದು, ಯಾವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಹಾಕಿದ್ದಾರೆ ಮತ್ತು ತಮ್ಮ ಪೇಪರಲ್ಲಿ ಕೂಡ ಯಾವತ್ತು ಬಂದಿದೆ ಅಂತ ಯಾವುದೇ ತೀರ್ಮಾನವನ್ನು ಸರ್ಕಾರ ತಗೊಳ್ಳಿಲ್ಲ ಅಂತೇಳಿ ನಾನು ಮಿನಿಸ್ಟರ್ ಕಚೇರಿ ಸಂಪರ್ಕಿಸಿದಾಗ ಸ್ಪಷ್ಟವಾದ ಮಾಹಿತಿ ಇವತ್ತು ನನಗೆ ಬಂದು ಸಿಕ್ಕಿದೆ. ಸೊ ಯಾರು ಕೂಡ ಇದರ ಬಗ್ಗೆ ಅಲ್ಲಿ ಏನು ಗೊಂದಲ ಪಡೋದ ಅಂತ ಬರುವ ವರ್ಷ ಸ್ಟಾರ್ಟ್ ಆಗ್ತಾ ಇರುವುದ ಆ ಒಂದು
ಗೊಂದಲದ ವಾತಾವರಣ ಬೇಡ ಅಂತ ಹೇಳಲಿಕ್ಕೆ ನಾನು ಬಯಸುವಂಥದ್ದು. ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಮೋನು ಮತ್ತಿತರರು ಉಪಸ್ಥಿತರಿದ್ದರು. VK Furniture and Electronics, our third mega showroom now at Kallapur, Tokkottu. Purchase wide variety of furnitures, electronics, interiors, furnishing, home appliances, mobiles, laptops, kitchenware, home decorative items and much more. We customize complete home interiors and furniture as per customers' requirement. Best quality products at affordable price. Best price guaranteed. Free home delivery and easy EMI facility available. Our branches: Yeyadi, Tokkottu, Lady Hill.